ಬಲವೀಸಿ ಒಂದು ಚಿಕ್ಕ ಮೀನು ಸಿಗದೆ ನಿರಾಶೆಯಲ್ಲಿದ್ದ ಪೇತ್ರನ ಬಳಿಗೆ ಯೇಸು ಭರವಸೆಯಾಗಿ ಬಂದರು. ಆಳದಲ್ಲಿ ಬಲವೀಸು ಎಂದು ಪೇತ್ರನಿಗೆ ನುಡಿದು ಮೀನೇ ಇಲ್ಲದ ಸರೋವರದಲ್ಲಿ ಯೇಸುವಿನ ವಾಕ್ಯ ಕೇಳಿ ನಂಬಿಕೆಯಿಂದ ಬಲವೀಸಿದಾಗ 2 ದೋಣಿ ತುಂಬ ಮೀನು ಸಿಕ್ಕು ಯೇಸು ಭರವಸೆಯಾದರು. 12 ವರ್ಷಗಳ ಕಾಲ ರಕ್ತಸ್ರಾವದಿಂದ ಬಳಲಿ ಹಲವಾರು ಥರ ಔಷಧಿಗಳನ್ನು ತಿಂದು ರೋಗ ಮತ್ತಷ್ಟು ಉರುಕನವಾಗಿ ನಿರಾಶೆಯಲ್ಲಿದ್ದವಳು ಯೇಸುವಿನ ಬಗ್ಗೆ ಅರಿತು ಅವರ ವಸ್ತ್ರದ ಅಂಚನ್ನು ಮುಟ್ಟಿದರೆ ಸಾಕು ಎಂಬ ಮಹಾನಂಬಿಕೆಯಿಂದ ಗುಂಪಿನ ನಡುವೆಯೇ ನುಗ್ಗಿ ಯೇಸುವಿನ ವಸ್ತ್ರದ ಅಂಚನ್ನು ಮುಟ್ಟಿ ಹಲವು ವರ್ಷದ ರೋಗಕ್ಕೆ ಸೌಖ್ಯ ಪಡೆದಳು. ಯೇಸು ಈ ರೋಗಿ ಸ್ತ್ರೀಗೆ ಭರವಸೆಯಾದರು. ಪರೀಕ್ಷೆಯಲ್ಲಿ ಫೇಲಾದಾಗ ನಿರಾಶೆ, ಪ್ರೇಮದಲ್ಲಿ ಸೋತಾಗ ನಿರಾಶೆ, ಗಂಡ ಹೆಂಡತಿ ಮನಸ್ತಾಪದಿಂದ ನಿರಾಶೆ, ಕೆಲಸ ಸಿಗದೇ ಇದ್ದಾಗ ನಿರುದ್ಯೋಗಿಗಳಿಗೆ ನಿರಾಶೆ, ಮಳೆ ಬಾರದೇ ಇದ್ದಾಗ ರೈತರಿಗೆ ನಿರಾಶೆ, ಜಾತಿ ಭಾಷೆಯ ಕಲಹಗಳು ಬಂದಾಗ ಸಮುದಾಯಗಳಲ್ಲಿ ನಿರಾಶೆ, ವಯಸ್ಸಾದಾಗ ತಮ್ಮವರು ಎಂದುಕೊಳ್ಳಲು ಯಾರೂ ಇಲ್ಲದಾಗ ನಿರಾಶೆ, 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 ಜೀವನದಲ್ಲಿ ನಿರಾಶೆ, ಆತ್ಮಹತ್ಯೆ ಜೀವನದಲ್ಲಿ ಬರುವ ಜಿಗುಪ್ಸೆಗೆ ಪರಿಹಾರವಲ್ಲ. ಯೇಸುವಿನಲ್ಲಿ ಭರವಸೆ ನೀಡಿ. ಯೇಸುವಿನೊಂದಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿರೀಕ್ಷೆ ಇಟ್ಟು ವಿಶ್ವಾಸದಿಂದ ಪ್ರಾರ್ಥಿಸಿರಿ, ತಾಳ್ಮೆಯಿಂದ ಕಾಯಿರಿ. ತಕ್ಕ ಕಾಲದಲ್ಲಿ ಯೇಸು ನಿಮ್ಮ ಕೈ ಹಿಡಿಯುವರು. ಭಯಪಡಬೇಡಿ. ಮುಪ್ಪಿನವರೆಗೂ ಯೇಸು ನಿಮ್ಮನ್ನು ಹೊತ್ತು ಸಲಹುವರು. ನಿರಾಶೆಯಾಗದೆ ಭರವಸೆಯಿರಿ. ಯೇಸುವಿನಲ್ಲಿ ಖಂಡಿತ ಜಯ ನಿಮಗೆ ಕಾದಿದೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಯೋವಾನ 14:14, ಮಾರ್ಕ 16:17. ಏಸು ನುಡಿದರು, ನೀವು ನನ್ನ ನಾಮದಲ್ಲಿ ಏನೇ ಕೇಳಿದರೂ ನಿಮಗದು ಲಭಿಸುವುದು. ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳನ್ನು ಸೌಖ್ಯಪಡಿಸಿರಿ. ಇದೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಂದಿಗಿದ್ದೇನೆ. ಮರಣವ ಗೆದ್ದವರೇ, ಆರಾಧನೆ ಯೇಸುವೇ. ಎಂದೆಂದು ಇರುವವರೇ, ಆರಾಧನೆ ಯೇಸುವೇ. ಮರಣವ ಗೆದ್ದವರೇ, ಆರಾಧನೆ ಯೇಸುವೇ. ಎಂದೆಂದು ಇರುವವರೇ, ಆರಾಧನೆ ಯೇಸುವೇ. ಏಕೈಕ ರಕ್ಷಕರೇ, ಆರಾಧನೆ ಯೇಸುವೇ. ಸೃಷ್ಟಿಯ ಆಧಾರವೇ, ಆರಾಧನೆ ಯೇಸುವೇ. ಏಕೈಕ ರಕ್ಷಕರೇ, ಆರಾಧನೆ ಯೇಸುವೇ. ಸೃಷ್ಟಿಯ ಆಧಾರವೇ, ಆರಾಧನೆ ಯೇಸುವೇ. ಆರಾಧನೆ, ಆರಾಧನೆ, ಆರಾಧನೆ ಯೇಸುವೇ. ಆರಾಧನೆ, ಆರಾಧನೆ,
ಯೇಸುವೇ. ಪ್ರೀತಿ ಸ್ವರೂಪಿಯೇ ಆರಾಧನೆ ಯೇಸುವೇ. ಕರುಣೆಯ ಸಾಗರವೇ ಆರಾಧನೆ ಯೇಸುವೇ. ಪ್ರೀತಿ ಸ್ವರೂಪಿಯೇ ಆರಾಧನೆ ಯೇಸುವೇ. ಕರುಣೆಯ ಸಾಗರವೇ ಆರಾಧನೆ ಯೇಸುವೇ. ಪರಮ ಪರಿಶುದ್ಧರೇ ಆರಾಧನೆ ಯೇಸುವೇ. ಅದ್ಭುತ ಸ್ವರೂಪಿಯೇ ಆರಾಧನೆ ಯೇಸುವೇ. ಪರಮ ಪರಿಶುದ್ಧರೇ ಆರಾಧನೆ ಯೇಸುವೇ. ಅದ್ಭುತ ಸ್ವರೂಪಿಯೇ ಆರಾಧನೆ ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರೋಗ್ಯದಾಯಕರೇ ಆರಾಧನೆ ಯೇಸುವೇ. ಆನಂದದಾಯಕರೇ ಆರಾಧನೆ ಯೇಸುವೇ. ಆರೋಗ್ಯದಾಯಕರೇ ಆರಾಧನೆ ಯೇಸುವೇ. ಆನಂದದಾಯಕರೇ ಆರಾಧನೆ ಯೇಸುವೇ. ಅಭಿಷೇಕದ ಚಿಲುಮೆಯೇ ಆರಾಧನೆ ಯೇಸುವೇ. ಅನುಗ್ರಹದ ಅಧಿಪತಿಯೇ ಆರಾಧನೆ ಯೇಸುವೇ. ಅಭಿಷೇಕದ ಚಿಲುಮೆಯೇ ಆರಾಧನೆ ಯೇಸುವೇ. ಅನುಗ್ರಹದ ಅಧಿಪತಿಯೇ ಆರಾಧನೆ ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆತ್ಮೀಯ ಸ್ನೇಹಿತನೇ ಆರಾಧನೆ ಯೇಸುವೇ. ಅನುದಿನವು ಕಾಯುವವರೇ
ಆರಾಧನೆ ಯೇಸುವೇ, ಆತ್ಮೀಯ ಸ್ನೇಹಿತನೇ ಆರಾಧನೆ ಯೇಸುವೇ, ಅನುದಿನವೂ ಕಾಯುವವರೇ ಆರಾಧನೆ ಯೇಸುವೇ, ಅನಾಥ ರಕ್ಷಕರೇ ಆರಾಧನೆ ಯೇಸುವೇ, ಆಧಾರ ನೀವೊಬ್ಬರೇ ಆರಾಧನೆ ಯೇಸುವೇ, ಅನಾಥ ರಕ್ಷಕರೇ ಆರಾಧನೆ ಯೇಸುವೇ, ಆಧಾರ ನೀವೊಬ್ಬರೇ ಆರಾಧನೆ ಯೇಸುವೇ, ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ. ಪರಲೋಕದ ರೊಟ್ಟಿಯೇ ಆರಾಧನೆ ಯೇಸುವೇ, ಬಿಡುಗಡೆಯ ರಕ್ತವೇ ಆರಾಧನೆ ಯೇಸುವೇ, ಪರಲೋಕದ ರೊಟ್ಟಿಯೇ ಆರಾಧನೆ ಯೇಸುವೇ, ಬಿಡುಗಡೆಯ ರಕ್ತವೇ ಆರಾಧನೆ ಯೇಸುವೇ, ಪಾಪ ವಿಮೋಚಕರೇ ಆರಾಧನೆ ಯೇಸುವೇ, ಜೀವ ಕೊಡುವ ವಾಕ್ಯವೇ ಆರಾಧನೆ ಯೇಸುವೇ, ಪಾಪ ವಿಮೋಚಕರೇ ಆರಾಧನೆ ಯೇಸುವೇ, ಜೀವ ಕೊಡುವ ವಾಕ್ಯವೇ ಆರಾಧನೆ ಯೇಸುವೇ, ಆರಾಧನೆ 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 ಯೇಸುವೇ, ಆರಾಧನೆ ಮರಣವ ಗೆದ್ದವರೇ ಆರಾಧನೆ ಯೇಸುವೇ, ಎಂದೆಂದು ಇರುವವರೇ ಆರಾಧನೆ ಯೇಸುವೇ, ಮರಣವ ಗೆದ್ದವರೇ ಆರಾಧನೆ ಯೇಸುವೇ, ಎಂದೆಂದು ಇರುವವರೇ ಆರಾಧನೆ ಯೇಸುವೇ, ಏಕೈಕ ರಕ್ಷಕರೇ ಆರಾಧನೆ ಯೇಸುವೇ, ಸೃಷ್ಟಿಯ ಆಧಾರವೇ ಆರಾಧನೆ ಯೇಸುವೇ, ಏಕೈಕ ರಕ್ಷಕರೇ ಆರಾಧನೆ ಯೇಸುವೇ, ಸೃಷ್ಟಿಯ ಆಧಾರವೇ ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ 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 ಯೇಸುವೇ, ಆರಾಧನೆ
ಏನಾಯ್ತು ಏನಾಯ್ತು ನನಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಫಾದರ್. ಏನಾಯ್ತು ಫಾದರ್? ಕರ್ಲೆಲ್ಲ ಸುಟ್ಟೋಗಿದೆ ಫಾದರ್. ಫಾದರ್ ಲಿವರ್ ಡ್ಯಾಮೇಜ್ ಆಗೋಗಿದೆ ಫಾದರ್. ಇವನು ಏನ್ ಮಾಡ್ತಾ ಇದ್ದಾನೆ? ಏನ್ ಕೆಲಸ ಮಾಡ್ತಾ ಇದ್ದಾನೆ? ಫಾದರ್ ಬೆಳಗ್ಗೆಯಿಂದ ಸಂಜೆ ತನಕ ಕುಡ್ಕೊಂಡೇ ಇರ್ತಾನೆ ಫಾದರ್. ಬೀಡಿ ಸಿಗರೇಟ್ ಸೇದ್ಕೊಂಡೇ ಇರ್ತಾನೆ. ಇದೇ ಒಂದು ದೊಡ್ಡ ಕೆಲಸ ಆಗಿದೆ ಫಾದರ್. ಫಾದರ್ ದಿನ ಜಾತಿ ಭಾಷೆ ಗಲಭೆ ಮಾಡ್ತಾ ಇರ್ತಾನೆ ಫಾದರ್. ಪ್ರತಿ ದಿನ ಹೆಂಡತಿ ಮಕ್ಕಳಿಗೆ ಹೊಡಿತಾ ಇರ್ತಾನೆ ಫಾದರ್. ಫಾದರ್ ಇವನಿಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಫಾದರ್. ನಾನು ಇವನಿಗಾಗಿ ಪ್ರೇಯರ್ ಮಾಡ್ತೀನಿ. ಇದೊಂದು ಪೈಶಾಚಿಕ ಕೃತ್ಯ. ಯೇಸು ನಾಮದಲ್ಲಿ ಅವನು ಸರಿಯಾಗ್ತಾನೆ. ಯೇಸುವೆ, ನಿಮ್ಮ ನಾಮದಲ್ಲಿ ಸಹೋದರನಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಇವನ ಮೇಲಿರುವ ಕುಡುಕುತನದ ಆತ್ಮ ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ಹಿಮ್ ಲಾರ್ಡ್. ಸ್ಪರ್ಶಿಸಿರಿ ಯೇಸುವೆ. ಸೌಖ್ಯಪಡಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ನೋಡಪ್ಪ, ನಿನ್ನ ದೇಹ ದೇವರ ಆಲಯ. ಕುಡ್ದು ಹೋದ್ರೆ ಈ ಲಿವರು ಇದೆಲ್ಲ ಸುಟ್ಟು ನೀನು ನಾಶ ಆಗ್ತೀಯ. ಬೈಬಲ್ ಗ್ರಂಥ ಹೇಳುತ್ತೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19, ಕುಡುಕರಿಗೆ ಸ್ವರ್ಗ ಸಾಮ್ರಾಜ್ಯದ ಪ್ರವೇಶವಿಲ್ಲ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 16 ಹೇಳ್ತಾ ಇದೆ, ನಿನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರ ನಿಲಯ. ದೇವರ ಆತ್ಮ ನಿನ್ನಲ್ಲಿ ಜೀವಿಸ್ತಾ ಇದೆ. ಇವತ್ತು ಯೇಸು ಹತ್ರ ಬಂದಿದ್ಯಾ? ಯೇಸು ನಿನಗೆ ಸಂಪೂರ್ಣ ಸೌಖ್ಯ ಕೊಟ್ಟಿದ್ದಾರೆ. ನೀವು ಇವನನ್ನು ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಮೆಡಿಸಿನ್ ಮಾಡಿ. ಯೇಸು ಸೌಖ್ಯ ಕೊಟ್ಟಿದ್ದಾರೆ ಅವನು. ಫಾದರ್ ನೀವೀಗ ಪ್ರಾರ್ಥನೆ ಮಾಡಿದ್ರೆ ಇನ್ನು ಇವನಿಗೆ ಮೆಡಿಸಿನ್ ಬೇಕಾ ಫಾದರ್? ಇವನಿಗೆ ನೋಡಿ, ಇದೇ ನಮ್ಮಲ್ಲಿರುವ ತಪ್ಪು ಮನವರಿಕೆ. ಮದ್ದನ್ನು ವೈದ್ಯರನ್ನು ಸೃಷ್ಟಿಸಿದ್ದು ದೇವರೇ. ಸಿರಾಕನ ಗ್ರಂಥ 38ನೇ ಅಧ್ಯಾಯದಲ್ಲಿ ಬಹು ಸುಂದರವಾಗಿ ದೇವರು ನುಡಿಯುತ್ತಾರೆ. ವೈದ್ಯರ ಕೈಯಲ್ಲೂ ನಮಗೆ ಸೌಖ್ಯ ಸಿಗುತ್ತೆ. ಈಗ ಅವನ ಮೇಲಿರುವ ದುರಾತ್ಮ, ಆ ದೆವ್ವದ ಆತ್ಮ, ಪೈಶಾಚಿಕತೆ ಎಲ್ಲ ಬಿಟ್ಟು ಹೋಯಿತು. ಈಗ ಅವನು ಸೌಖ್ಯವಾಗಿದ್ದಾನೆ. ಆದರೆ ಅವನ ದೇಹಕ್ಕೆ ಸ್ವಲ್ಪ ಬಲ ಬೇಕು. ಅದಕ್ಕಾಗಿ ವೈದ್ಯರು ಕೊಡುವ ಆ ಮದ್ದಿನ ಮೂಲಕ ಅವನ ದೇಹದಲ್ಲಿ ಇನ್ನೂ ಚೈತನ್ಯ, ಇನ್ನೂ ಹೆಚ್ಚು ಆಶೀರ್ವಾದ ಅವನು ಪಡೆಯುತ್ತಾನೆ. ಅದಕ್ಕಾಗಿ ವೈದ್ಯರ ಹತ್ರ ಹೋಗುವುದು ತಪ್ಪಲ್ಲ. ಈ ಮನೋಭಾವವನ್ನು ನಾವು ತಿದ್ದುಕೊಳ್ಬೇಕು. ಆದ್ದರಿಂದ ಹೋಗಿ ಪ್ರೇಯರು ಮಾಡಿ, ಮೆಡಿಸಿನು ತಗೊಳ್ಳಿ, ಹಾಗೂ ಸದಾ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ಇರಿ. ದೇವರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ. ಆತ್ಮೀಯರೇ, ಮದ್ಯಪಾನ, ಧೂಮಪಾನ ಎರಡೂ ಹಾನಿಕರ. ಅದಕ್ಕಿಂತಲೂ ಕೆಟ್ಟದ್ದು ಜಾತಿ, ಭಾಷೆ, ಗಲಭೆ. ಎಷ್ಟು ದಿನ ನಾವು ಬದುಕಿರ್ತೀವಿ? ಒಂದೇ ಭೂಮಿ, ಒಂದೇ ಸೂರ್ಯ. ಮೊದಲು ನಾವು ಮಾನವರಾಗೋಣ, ಪರಸ್ಪರ ಪ್ರೀತಿಸೋಣ. ಈ ಜಾತಿ, ಮತ, ಗಲಭೆಗಳನ್ನು ತರುವ ವಿರೋಧ ನಾವು ಹೋರಾಡೋಣ, ಪ್ರಾರ್ಥಿಸೋಣ. ಒಂದು ದಿನ ನಾವೆಲ್ಲರೂ ಆ ಸಾಮ್ರಾಜ್ಯದಲ್ಲಿ ಒಂದಾಗುತ್ತೀವಿ. ಅದಕ್ಕೆ ಮೊದಲು ಈ ಲೋಕದಲ್ಲಿ ನಾವು ಮಾನವರಾಗೋಣ. ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಜಾತಿ ಇರುವುದು ನೀತಿಯಿಂದ ಬಾಳೋಕೆ, ಭಾಷೆ ಇರುವುದು ಪ್ರೀತಿಯಿಂದ ಬಾಳೋಕೆ.